ರಾಜ್ಯದಲ್ಲಿ ಕೆಎಫ್ಡಿ ಹಾಗೂ ಪಿಎಫ್ಐ ಸಂಘಟನೆ ನಿಷೇಧ ಮಾಡುವ ಕುರಿತು ಸೀರಿಯಸ್ ಆಗಿ ಕ್ರಮ ಕೈಗೊಳ್ಳುತ್ತೇವೆ ಅಂತ ಸಂಸದೆ ಶೋಭಾ ಕರಂದ್ಲಾಜೆ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಗಲಭೆಯ ಬಗ್ಗೆ ಈಗಾಗಲೇ ಕೇಂದ್ರ ಸರ್ಕಾರ ಗೃಹ ಇಲಾಖೆಯಿಂದ ಮಾಹಿತಿಯನ್ನ ಪಡೆದುಕೊಳ್ಳುತ್ತಿದೆ. ಕೆಎಫ್ಡಿ ಪಿಎಫ್ಐ ಸಂಘಟನೆಯ ಬಗ್ಗೆ ಕೇಂದ್ರ ಸರ್ಕಾರದ ಗೃಹ ಇಲಾಖೆಗೆ ಮಾಹಿತಿಯನ್ನ ನೀಡಿದ್ದೇವೆ, ಕ್ರಮ ಕೈಗೊಳ್ಳುವ ಮನವಿಯನ್ನ ಮಾಡಿದ್ದೇವೆ. ಕೇಂದ್ರದ ಗೃಹ ಇಲಾಖೆ ತನಿಖೆ ಮತ್ತೆ ಆರಂಭವಾಗಲಿದೆ. ಈ ಬಗ್ಗೆ ಸೀರಿಯಸ್ ಆಗಿ ಕ್ರಮ ಕೈಗೊಳ್ಳುತ್ತೇವೆ ಎಂದು ಅವರು ಹೇಳಿದರು. ಖಂಡಿತವಾಗಿ ಇವತ್ತು ಅವರು ಮಾಡ್ತಾ ಇರುವಂತ ಎಲ್ಲ ಗಲಭೆಗಳ ಬಗ್ಗೆ ಕೇಂದ್ರ ಸರ್ಕಾರದ ಗೃಹ ಇಲಾಖೆ ಮತ್ತು ರಾಜ್ಯದ ಗೃಹ ಇಲಾಖೆ ಮಾಹಿತಿಯನ್ನು ಸಂಗ್ರಹ ಮಾಡ್ತಾ ಇದೆ. ನಾವು ಕೇಂದ್ರದ ಗೃಹ ಇಲಾಖೆಗೂ ಕೂಡ ಹಲವಾರು ಸಂದರ್ಭದಲ್ಲಿ ಮನವಿಯನ್ನು ಕೊಟ್ಟಿದ್ವಿ ಮತ್ತು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಕೆಎಫ್ಡಿಯ ಕಾರ್ಯಕರ್ತರು ಕೇರಳ ಮತ್ತು ಕರ್ನಾಟಕದಲ್ಲಿ ಅವರ ಕಾರ್ಯಾಚರಣೆ, ಕೆಲವು ಭಾಗದ ತಮಿಳುನಾಡಲ್ಲಿ ಕೂಡ ಯಾವ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ, ಇದರ ಬಗ್ಗೆ ಸಮಗ್ರವಾದಂಥ ತನಿಖೆ ಮಾಡಬೇಕು ಅಂತ ಹೇಳಿದ್ದೀವಿ. ಇದರ ತನಿಖೆಯನ್ನು ಈಗಾಗಲೇ ಕೇಂದ್ರದ ಗೃಹ ಇಲಾಖೆ ಕೂಡ ಆರಂಭ ಮಾಡಿದೆ. ಮೊನ್ನೆ ತನ್ವೀರ್ ಸೇಠ್ ಅವರಿಗೆ ಈ ರೀತಿಯ ಮಾರಣಾಂತಿಕ ಹಲ್ಲೆ ಆದ ಮೇಲೆ ಮತ್ತೆ ಸೀರಿಯಸ್ ಆಗಿದೆ. ಈ ಕೇಸನ್ನು ಭಾಳ ಸೀರಿಯಸ್ ಆಗಿ ನಾವು ತಗೋಬೇಕಾಗಿದೆ. ಅದಕ್ಕಾಗಿ ಖಂಡಿತ ಈ ರೀತಿ ಯಾರು ಸಮಾಜದ್ರೋಹಿ ಶಕ್ತಿಗಳನ್ನು, ದೇಶದ್ರೋಹಿ ಶಕ್ತಿಗಳನ್ನು ಸಹಿಸುವಂಥ ಪ್ರಶ್ನೆ ಇಲ್ಲ. ಖಂಡಿತ ಇದನ್ನು ಮುಂದುವರಿಸುವುದನ್ನು ಸರ್ಕಾರ ಮಾಡುತ್ತೆ. ಇನ್ನು ಮಂಗಳೂರಿನ ಗಲಭೆಯಲ್ಲಿ ನಾರ್ಮಲ್ ಮುಸಲ್ಮಾನರಿಲ್ಲ. ಕೇರಳದಿಂದ ಬಂದ ಜನ ಕೃತ್ಯವನ್ನ ಮಾಡಿದ್ದಾರೆ. ಅಶಾಂತಿ ವಾತಾವರಣ ನಿರ್ಮಾಣ ಮಾಡಿದವರಿಗೆ ಪಾಠ ಕಲಿಸ್ತೇವೆ ಅಂತ ಹೇಳಿದ್ರು. ನಾವು ಶಾಂತಿಯಿಂದ ಬದುಕಬೇಕಾಗಿದೆ. ಯಾವ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಇದೆ, ಕೆಎಫ್ಡಿ ಇದೆ, ಇದರಲ್ಲಿ ನಮ್ಮ ನಾರ್ಮಲ್ ಮುಸಲ್ಮಾನರು ಯಾರು ಮಂಗಳೂರಲ್ಲಿ ಶಾಂತಿಯನ್ನು ಬಯಸ್ತಾರೆ ಅವ್ರು ಯಾರು ಇಲ್ಲ. ಅವ್ರು ಯಾರು ಇದಕ್ಕೆ ಅವ್ರಿಗೆ ಸಂಬಂಧ ಇಲ್ಲ. ಅದಕ್ಕಾಗಿ ಇಲ್ಲಿ ಯಾರು ಗಲಭೆಕೋರರು ಇದ್ದಾರೆ, ಯಾರು ಈ ದೇಶದ ರಾಜ್ಯದ ಅಲ್ಲಿ ಅಶಾಂತಿಯನ್ನು ನಿರ್ಮಾಣ ಮಾಡ್ತಾರೆ, ಅವರಿಗೆ ಇವತ್ತು ಸರಿಯಾದ ಪಾಠವನ್ನ ನಮ್ಮ ಸರ್ಕಾರ ಕಲಿಸುತ್ತೆ. ಆ ಶಕ್ತಿ ಸರ್ಕಾರಕ್ಕಿದೆ. ಗೋಲಿಬಾರ್ನಲ್ಲಿ ಮೃತಪಟ್ಟವರಿಗೆ ಸರ್ಕಾರದ ಪರಿಹಾರ ನೀಡುವ ಕುರಿತು ಮಾತನಾಡಿದ ಅವರು, ಈ ಬಗ್ಗೆ ತನಿಖೆಯ ಬಳಿಕ ನಿರ್ಧಾರ ಮಾಡಲಾಗುತ್ತದೆ. ಗಲಭೆಯಲ್ಲಿ ಭಾಗವಹಿಸಿದವರ ಬಗ್ಗೆ ತನಿಖೆ ಮಾಡುತ್ತಿದ್ದೇವೆ. ಅಪರಾಧಿಗಳಿಗೆ ಪರಿಹಾರ ನೀಡಿದ ಉದಾಹರಣೆ ದೇಶದಲ್ಲಿ ಇಲ್ಲ. ಅಪರಾಧಿಗಳಿಗೆ ಇನ್ನೂ ಪರಿಹಾರ ಕೊಟ್ಟಿಲ್ಲ. ಪರಿಹಾರ ಘೋಷಣೆಯ ಬಗ್ಗೆ ಮರು ವಿಶ್ಲೇಷಣೆ ಮಾಡುತ್ತೇವೆ ಎಂದು ಶೋಭಾ ಹೇಳಿದ್ರು. ಗೋಲಿಬಾರು ಯಾರ ಮೇಲೆ ಆಗಿದೆ, ಆ ವ್ಯಕ್ತಿಗಳಲ್ಲಿ ಯಾಕೆ ಬಂದಿದ್ದಾರೆ, ಅವರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರ, ಅವರು ಸರ್ಕಾರದ ಆಸ್ತಿ ಪಾಸ್ತಿಯನ್ನು ಹಾನಿ ಮಾಡೋದ್ರಲ್ಲಿ, ಪೊಲೀಸ್ ಸ್ಟೇಷನ್ ಅನ್ನು ಒಡೆಯೋದಕ್ಕೆ ಪ್ರಯತ್ನ ಮಾಡೋದ್ರಲ್ಲಿ ಅವರ ಭಾಗಿತ್ವ ಇದೆಯಾ, ಇದರ ಬಗ್ಗೆ ತನಿಖೆ ಆಗಬೇಕಾಗಿದೆ. ಯಾರು ಅಪರಾಧಿಗಳಿದ್ದಾರೆ, ಅಪರಾಧಿಗಳಿಗೆ ಪರಿಹಾರ ಕೊಡುವಂಥದ್ದು ದೇಶದಲ್ಲಿ ಎಲ್ಲೂ ಇಲ್ಲ, ಪ್ರಪಂಚದಲ್ಲೂ ಎಲ್ಲೂ ಇಲ್ಲ. ಅವರು ನಿರಪರಾಧಿಗಳಾದರೆ ಅವರಿಗೆ ಪರಿಹಾರ ಕೊಡಬೇಕು. ಅವರೇ ಅಪರಾಧಿಗಳಾದರೆ ಅವರಿಗೆ ಪರಿಹಾರ ಕೊಡುವಂಥ ಪರಿಸ್ಥಿತಿ ಎಲ್ಲಿ ನಿರ್ಮಾಣ ಆಗುತ್ತೆ. ಅದಕ್ಕಾಗಿ ಅವರ ಅಪರಾಧಿಗಳು ಅವರಲ್ಲಿ ಯಾಕೆ ಬಂದಿದ್ರು ಅನ್ನೋದ್ರ ಬಗ್ಗೆ ಸಮಗ್ರವಾದಂಥ ತನಿಖೆ ಆಗಬೇಕಾಗಿದೆ. ತನಿಖೆ ಆದಮೇಲೆ ಇದರ ಬಗ್ಗೆ ಯೋಚನೆ ಮಾಡಬೇಕು. ಪರಿಹಾರ ಇನ್ನೂ ಕೊಟ್ಟಿಲ್ಲ, ಪರಿಹಾರದ ಬಗ್ಗೆ ಯೋಚನೆ ಮಾಡ್ತೀವಿ ಅನ್ನುವಂಥದ್ದನ್ನು ಮೊನ್ನೆ ಹೇಳಿರುವಂಥದ್ದು. ಅದಕ್ಕಾಗಿ ಅದರ ಬಗ್ಗೆ ಮರು ವಿಶ್ಲೇಷಣೆ ಆಗಬೇಕು, ಮರು ತನಿಖೆ ಆಗಬೇಕು ಮತ್ತು ಮರು ಯೋಚನೆ ಆಗಬೇಕು.